ಕೋವಿಡ್-19 ನಡುಟು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡಪುನ ದಿಟ್ಟ ನಿರ್ಧಾರವನ್ನು ಸರ್ಕಾರದೆತ್ತನೋಡು. ದಕ್ಷಿಣ ಕನ್ನಡ ಜಿಲ್ಲೆಡು ಸುಮಾರು 30,800 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರುವುದಿಲ್ಲ. ಅಕ್ಲಿನ ಸುರಕ್ಷತೆಗೆ ಅಗತ್ಯವಾಯಿನ ಮಾತಾ ಕ್ರಮಗಳನ್ನು ಜಿಲ್ಲಾಡಳಿತ ಬೊಕ್ಕ ಶಿಕ್ಷಣ ಇಲಾಖೆ ತಂದು ಪಂಡದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ತೆರಿಪಾದರು. ಜಿಲ್ಲಾ ಪಂಚಾಯತ್ ಸಭಾಂಗಣಡು ಜಿಲ್ಲಾ ಭಾರತ್ ಸ್ಕೌಟ್ ಗೈಡ್ ಸಂಸ್ಥದ ವತಿಯದುಕೋರ್ನ ಮಾಸ್ಕ್ ಲೆನ್ ಪಡೆಯೊಂದು ಪಾತೆರ್ನ ಡಾಕ್ಟರ್ ಆರ್ ಸೆಲ್ವಮಣಿ ಭಾರತ್ ಸ್ಕೌಟ್ ಬೊಕ್ಕ ಗೈಡ್ ಬತ್ತಿರ್ದು ಜಿಲ್ಲದ ಮಾತಾ ಪರೀಕ್ಷಾ ಕೇಂದ್ರಗಳಿಗೆ ತಲಾ 4 ಸ್ವಯಂ ಸೇವಕರನ್ನು ಒದಗಿಸುವುದಿಲ್ಲ. ಒಟ್ಟಿಗೂ ಪರೀಕ್ಷೆಗೆ ಹಾಜರಾಪನ ಮಾತಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮಾಸ್ಕ್ ಒದಗಿಸುವುದಿಲ್ಲ. ಇಂದು ಶ್ಲಾಘನಾರ್ಹ ಬೇಲೆ. ಈ ಸರ್ತಿದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡಪುನಿ ಸವಾಲ್ದ ಬೇಲೆ ಆದಿತ್ತದ ಸಂಘ ಸಂಸ್ಥೆಲದ ಭಾಗ್ಯದೊಟ್ಟಿಗೂ ಅವು ಸುಲಭ ಆತನ ಪಣ ತೆರಿಪಾಯಿರು. ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಬಂದಿದ ಮೇಲೆ ಎಲ್ಲರಿಗೂ ಕೂಡ ಭಯ ಆಯಿತು, ಹೇಗೆ ಈ ಕೋವಿಡ್ ಏನಾಗುತ್ತಾ ಅಂತ ಸ್ಥಿತಿಯಲ್ಲಿ ನಾವು ಈ PUC ಪರೀಕ್ಷೆಯನ್ನು ಲಾಸ್ಟ್ ಒಂದು ಇಂಗ್ಲಿಷ್ ಎಕ್ಸಾಮ್ ಮಾತ್ರ ಇತ್ತು. ಅದನ್ನು ಕೂಡ ಸರ್ಕಾರ ಲಾಕ್ಡೌನ್ ಆದ ಮೇಲೆ ಪೋಸ್ಟ್ಪಾನ್ ಮಾಡಿ ಮುಂದೆ ನೋಡೋಣ ಅಂತ ಈಗ PU ಆ ಒಂದು ಪೇಪರ್ ಕೂಡ ಈಗ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದ್ರೆ 10th ಎಕ್ಸಾಮ್ ಏನ್ ಮಾಡುವುದಾ ಅಂತ ಒಂದು ಗೊಂದಲದಲ್ಲಿ ಕೆಲವೊಂದು ರಾಜ್ಯಗಳು 10th ಎಕ್ಸಾಮ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಬಟ್ ಆದ್ರೆ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ನಿರ್ಧಾರನ ತಗೊಂಡು ನಾವು ಎಲ್ಲ ಒಂದು ಸೇಫ್ಟಿ ಮೆಷರ್ ಎಲ್ಲಾನು ತಗೊಂಡು ಕೂಡ ಮಕ್ಕಳ ಒಂದು ಸುರಕ್ಷತೆ ಮತ್ತು ಅಲ್ಲಿ ಏನು ಡಿಸೀಸ್ ಹರಡದೇ ಇರುವ ಒಂದು ರೀತಿಯಲ್ಲಿ ಬಹಳ ಮುನ್ನೆಚ್ಚರಿಕೆವಾದ ಒಂದು ಇದನ್ನು ಇಟ್ಕೊಂಡು ನಾವು ಈ ಬಾರಿ 10th ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಇದೆಯಾ ಅಂತ 2 ವಿಚಾರಗಳು ಈ ಸ್ಕೌಟ್ ಅಂಡ್ ಗೈಡ್ ಕಡೆಯಿಂದ. ಒಂದು ಎಲ್ಲಾ ಸೆಂಟರ್ಗಳಿಗೂ ಕೂಡ ಈಗ ನಮ್ಮ ಜಿಲ್ಲೆಯಲ್ಲಿರುವ 90+ ಸೆಂಟರ್ಗಳಿಗೂ ಕೂಡ ಎಲ್ಲಾ ಸೆಂಟರ್ಗಳಿಗೂ 4 ವಾಲಂಟಿಯರ್ಸ್ ಅನ್ನು ಕೊಡ್ತಾ ಇದ್ದೀರಾ. ಅದಕ್ಕೂ ತಮ್ಮ ಎಲ್ಲರಿಗೂ ಕೂಡ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಪರವಾಗಿ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂತ ಅಲ್ಲಿ ನಮಗೂ ಈ ನಾರ್ಮಲ್ ಸಿಚುವೇಶನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋದು ನಮ್ಗೆಲ್ಲರಿಗೂ ಗೊತ್ತಿದೆ, ಬಹಳ ಈಸಿಯಾದ ಒಂದು ವಿಚಾರ. ನಮ್ಮ ಆಫೀಸರ್ಗಳು ಕೂಡ ವರ್ಷ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿ ಅವ್ರಿಗೂ ಕೂಡ ಅಭ್ಯಾಸ ಇದೆ. ಬಟ್ ಈ ಒಂದು ವರ್ಷ ಎಲ್ಲರಿಗೂ ಕೂಡ ಇದು ಒಂದು ಟಫ್ ಚಾಲೆಂಜ್ ಅಂತಾನೆ ನಾವು ಹೇಳ್ಬೇಕು. ಯಾಕಂತ ಈ ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಹೇಗೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದು, ಅದರಲ್ಲಿ ಮಕ್ಕಳು 3.5 ಅಡಿ ಮುಂದೆ ಹಿಂದೆ ಇರುವ ಮಕ್ಕಳಿಗೂ ಸೈಡ್ ಅಲ್ಲಿ ಇರುವ ಮಕ್ಕಳಿಗೂ ಎಲ್ಲರಿಗೂ ಇಟ್ಕೊಳ್ಬೇಕು. ಎರಡನೆಯದು ಈ ನಮ್ಮ ಎಸ್ಪೆಷಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಳೆ ಶುರುವಾಯಿತು. ಎರಡನೇದು ಕೆಲವೊಬ್ಬರಿಗೂ ಚಳಿ ಅಥವಾ ನೆಗಡಿ ಬರ್ಬೋದು, ಪ್ಲಸ್ ನಾರ್ಮಲ್ ಜ್ವರ ಕೂಡ ಬರ್ಬೋದು. ಅದು ನಾವು ಕೋವಿಡ್ ಬೇರ್ಪಡಿಸಿ ಅಲ್ಲೇ ಸ್ಕ್ರೀನಿಂಗ್ ಮಾಡಿ ಅವ್ರಿಗೆ ಬೇಕಾದ ವಿಚಾರಗಳೆಲ್ಲ ನಾವು ಚೆಕ್ ಮಾಡಿ ಒಳಗಡೆ ಬಿಡಬೇಕಾಗಿರುತ್ತದೆ ಒಂದು. ಎರಡನೆಯದು ಮುಂಚೆ ಏನ್ ಮಾಡ್ತಾರೆ, ಎಕ್ಸಾಮ್ ಸೆಂಟರ್ಗೆ 10 ನಿಮಿಷ ಮುಂಚೆ ಬರ್ತಾರಂದ್ರೆ ಸಾಕು. 9 ಗಂಟೆ ಎಕ್ಸಾಮ್ ಅಂತ 8:50 ಬರ್ತಾರಂದ್ರೆ ಸಾಕು. ಈಗ ಸ್ವಲ್ಪ ಮುಂಚೆ ಬರಬೇಕು, ಒಂದು ಅರ್ಧ ತಾಸಾದ್ರೂ ಮುಂಚಿತವಾಗಿ ಬಂದು ಅವರು ಏನೇನು ಇದೆ ವ್ಯವಸ್ಥೆಗಳೆಲ್ಲ ನೋಡ್ಕೊಳ್ಬೇಕು. ಯಾಕಂದ್ರೆ ನಾವುಗಳು ಕೂಡ ಮಕ್ಕಳೆಲ್ಲ ಸ್ಕ್ರೀನ್ ಮಾಡಬೇಕು, ಬಹಳ ವಿಚಾರಗಳು ಇರೋದ್ರಿಂದ ಅವ್ರಿಗೆ ಊಟ ವ್ಯವಸ್ಥೆ ಕೂಡ ನಾವು ಮಾಡ್ಬೇಕಾಗಿರ್ತದೆ ಈ ವರ್ಷದಿಂದ. ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ಅದರಲ್ಲಿ ಕೂಡ ನಮ್ಗೂ ಸಾಕಷ್ಟು ವಾಲಂಟಿಯರ್ಸ್ ಬೇಕಾಗಿತ್ತು. ಆ ಒಂದು ಕಷ್ಟವಾದ ಸ್ಥಿತಿಯಲ್ಲಿ ತಾವೆಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜೊತೆ ಪಾಲ್ಗೊಳ್ಳೋದು ನಮ್ಗೆ ಬಹಳ ಖುಷಿಯಾದ ವಿಚಾರ. ಪ್ರತಿಯೊಂದು ಸೆಂಟರ್ಗೂ ಕೂಡ ಇಬ್ಬರು ಕೊಡ್ತಾ ಇದ್ರ, ಅದು ಅದೇ 2 ಜೆಂಟ್ಸ್ 2 ಲೇಡೀಸ್ ಅಲ್ವಾ, 4 ಜನ ಕೊಡ್ತಾ ಇದ್ದೀರಿ ಅಲ್ವಾ. ಸೊ ಅದು ಒಂದು ಖುಷಿಯಾದ ವಿಚಾರ. ಎರಡನೇದು ನಮ್ಮ ಜಿಲ್ಲೆಯಲ್ಲಿ 30,800 ಮಕ್ಕಳಿಗೂ ನಾವು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ 10th ಪರೀಕ್ಷೆ ಕೂತ್ಕೊಳ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ಉಚಿತವಾಗಿ ಒಂದು ವಾಷಬಲ್ ಮಾಸ್ಕ್ ಕೊಟ್ಟಿದ್ರ, ಅದನ್ನು ನಮ್ಗೆ ಬಹಳ ಖುಷಿ ಆಯ್ತು. ದಟ್ ಈಸ್ ಆಲ್ ಮೇಡ್ ಫ್ರಮ್ ಬನಿಯನ್ ಕ್ಲಾತ್. ಮಕ್ಕಳು ಹಾಕೊಳ್ಳುವ ಸ್ವಲ್ಪ ಸಾಫ್ಟ್ ಆಗಿನೂ ಇರ್ತದೆ, ಸೊ ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅದಕ್ಕೂ ಕೂಡ ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಎರಡನೇದು, ಈಗ ಮಾಸ್ಕ್ ಅಲ್ಲಿ ಬಹಳಷ್ಟು ಕಡೆ ಯೂಸ್ ಅಂಡ್ ಥ್ರೋ ಮಾಸ್ಕ್ ಬರ್ತಾ ಇದೆ. ನಾವು ಕೂಡ ಈಗ ಆದಷ್ಟು ಯೂಸ್ ಅಂಡ್ ಥ್ರೋ ಮಾಸ್ಕ್ ಅನ್ನು ಕಡಿಮೆ ಮಾಡಿಬಿಟ್ಟು ಈ ಕ್ಲಾತ್ ಮಾಸ್ಕ್ ಡಬಲ್ ಲೇಯರ್ ಟ್ರಿಬಲ್ ಲೇಯರ್ ಇರುವಾಗ ಅದನ್ನು ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿ ಮತ್ತೆ ಉಪಯೋಗ ಮಾಡೋದು ಪ್ರಮೋಟ್ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನೀವು ಬನಿಯನ್ ಕ್ಲಾತ್ ಅನ್ನು ಸೆಲೆಕ್ಟ್ ಮಾಡಿರೋದು ಬಹಳ ಉತ್ತಮವಾದ ಒಂದು ವಿಚಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಾವೆಲ್ಲ ಸೇರಿಕೊಂಡು ಈ ವರ್ಷ ಈ 10th ಎಕ್ಸಾಮ್ ಅನ್ನು ಕೆಲವೊಂದು ರಾಜ್ಯಗಳು ಮಾಡಕ್ಕಾಗಲ್ಲ ಅಂತ ಬಿಟ್ಟಿದ್ದಾರೆ, ನಾವು ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿ ತೋರಿಸ್ಬೇಕು. ಅದರಲ್ಲಿ ತಾವುಗಳು ಕೂಡ ನಮ್ಮ ಜೊತೆ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. DDPI ಮಲ್ಲೇಸ್ವಾಮಿ ಪಾತ್ರರೊಂದು ಜಿಲ್ಲದ ಸ್ಕೌಟ್ಸ್ ಬೊಕ್ಕ ಗೈಡ್ ಸಂಸ್ಥೆ SSLC ಪರೀಕ್ಷೆ ನಡಪಾವನಿಟ್ಟು ಇಲಾಖೆದೊಟ್ಟಿಗೆ ಕೈ ಜೋಡಾದಂಡು.
ಜುಲೈ 4 ಮುಟ್ಟಲ ಸಂಸ್ಥೆ ಇಲಾಖೆದೊಟ್ಟಿಗೆ ಉಪ್ಪೋಡು ಪಂಪಿನವು ತಂಕ್ಲಿನ ಆಶಯವನ್ನು ತಿಳಿಪಾಯಿರು. ಕೋವಿಡ್ ಪ್ರಕರಣದಲ್ಲಿ ಸರ್ ಇವರು ನಮ್ಮ ಪಂಜಿಮಗುರು ಶಾಲೆ, ಮರ್ಕಡ ಶಾಲೆ ಮತ್ತು ಏನು ಇನ್ನೊಂದು ಕಾವೂರು ಶಾಲೆಯಲ್ಲೂ ಕೂಡ ಕಳೆದ 35 ದಿವಸ ನಮ್ಮ ಜೊತೆ ಇದ್ದು ಪ್ರತಿ ಟೀಚರ್ಸು ನಮಗೆ ವಲಸೆ ಕಾರ್ಮಿಕರ ಮಕ್ಕಳಿಗೆ ಊಟೋಪಚಾರ ಮತ್ತು ಅವರಿಗೆ ಸ್ಯಾನಿಟೈಸ್ ಮಾಡುವಂಥದ್ದು, ಅವ್ರ ಶಿಸ್ತು ಎಲ್ಲವನ್ನು ಮಾಡಿ ತುಂಬ ಅದ್ಭುತವಾದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಈಗಾಗಲೇ ನಮಗೆ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಅವಶ್ಯಕವಾದಂತಹ ಸ್ಕೌಟ್ ಗೈಡ್ ಟೀಚರ್ಸನ್ನು ಮತ್ತು ಮಾಸ್ಕನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಲಾಖೆ ಪರವಾಗಿ, ಮಂಡಳಿ ಪರವಾಗಿ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪರವಾಗಿ ತಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಜುಲೈ 4ರವರೆಗೆ ನಮ್ಮ ಜೊತೆ ಇದ್ದು ಮಾರಲ್ ಸಪೋರ್ಟ್ ಕೊಡಬೇಕು ಅಂತ ವಿನಂತಿ ಮಾಡ್ತಾ ನನ್ನ ಮಾತಾಡ್ತೇನೆ. ಕಾರ್ಯಕ್ರಮದ ಪಾಲ್ಪಡೆಯಿನ ಜಿಲ್ಲಾ ಸ್ಕೌಟ್ ಬೊಕ ಗೈಡ್ ಸಂಸ್ಥೆದ ಮುಖ್ಯ ಕಮಿಷನರ್ ಎನ್.ಜಿ. ಮೋಹನ್ ಪಾತ್ರರೊಂದು ಸ್ಕೌಟ್ ಗೈಡ್ ಸಂಸ್ಥೆ ದಿಂಜ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಾದರು. ಶಾಲಾ ಜೋಕ್ಲೆಡ ಸೇವಾ ಮನೋಭಾವ ಬುಲೆಪಾವನೆಟ್ ಪ್ರಮುಖ ಪಾತ್ರ ವಹಿಸೊಂದು ಪಂಡ ತಿಳಿಪಾಯಿರು. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ ಸಂಸ್ಥೆ ಹಲವಾರು ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದೆ. ಆ ಮೂಲಕ ಮಕ್ಕಳಿಗೆ ಸೇವಾ ಮನೋಭಾವವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸುವಂಥ ಕೆಲಸವನ್ನು ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ಮಾಡ್ತಾ ಇದೆ. ಅಂಥ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂಥ ಕರ್ನಾಟಕ ಸರ್ಕಾರ, ಮುಖ್ಯವಾಗಿ ನಮ್ಮ ರಾಜ್ಯ ಸಂಸ್ಥೆ, ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಇಲ್ಲಿ ನಮ್ಮ ಸಿಇಒರವರು ಹಾಗೂ DDP ಅವರು ಇವರ ಮುತುವರ್ಜಿಯಿಂದಾಗಿ ಈ ಒಂದು ಸೇವಾ ಕಾರ್ಯವನ್ನು ಮಾಡುವಂಥ ಅವಕಾಶ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಅದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೂ ಯಾವುದೇ ಸೇವಾ ಕಾರ್ಯಗಳಿರಲಿ ಸ್ಕೌಟ್ಸ್ ಗೈಡ್ ಸಂಸ್ಥೆ ಸದಾ ನಿಮ್ಮೊಳಗೆ ಸೇರಲಿಕ್ಕೆ ಸಿದ್ಧ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ಕೌಟ್ ಗೈಡ್ ಆಯುಕ್ತರು ರಾಮಶೇಷ ಶೆಟ್ಟಿ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. SSLC ಪರೀಕ್ಷೆಗೆ ಹಾಜರಾಪ್ನ ಜಿಲ್ಲೆದ ಮಾತಾ ವಿದ್ಯಾರ್ಥಿಗಳಿಗೆ ಭಾರತ್ ಸ್ಕೌಟ್ಸ್ ಬೊಕ ಗೈಡ್ ಸಂಸ್ಥೆ ಉಚಿತವಾದ ಮಾಸ್ಕ್ಗಳನ್ನು ಒದಗಾಯಿರಿಯದು DDP ಉಪಸ್ಥಿತಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಪ್ಪಿಯಾಯಿರು. ಭಾರತ್ ಸ್ಕೌಟ್ ಬೊಕ ಗೈಡ್ ಸಂಸ್ಥೆದ ನೋಡಲ್ ಅಧಿಕಾರಿ ಶ್ರೀ ತ್ಯಾಗಂ ಹರೇಕಳ ಸಭೆ ನೆತ್ಕೊಂಡಿರು. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಅಂಡರಲ್ಲಿ ಸುಮಾರು 19 ಸ್ಥಳೀಯ ಸಂಸ್ಥೆಗಳು ಬರ್ತವೆ. ಅದೆಲ್ಲರ ನೇತೃತ್ವದಲ್ಲಿ ಇವತ್ತು ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಸುಮಾರು 31,000 ಮಕ್ಕಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ SSLC ಬರೆಯತಕ್ಕಂಥ ಸುಮಾರು 31,000 ಮಕ್ಕಳಿಗೆ ಇವತ್ತು ಮಾಸ್ಕನ್ನು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ. ನಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಕ್ರಿಯಾಶೀಲರು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ಸೆಲ್ವಮಣಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಈಗಾಗಲೇ ರಾಜ್ಯ ಮುಖ್ಯ ಆಯುಕ್ತರು ನಮ್ಮ PGR ಸಿಂಧಿಯರವರ ಒಂದು ಮನವಿಯಂತೆ ನಮ್ಮ DDPಗಳ ಉಪಸ್ಥಿತಿಯಲ್ಲಿ ಇದನ್ನು ನೆರವೇರಿಸಬೇಕು ಅಂತೇಳಿ ಹಾಗೆಯೇ ಇವತ್ತು ಇಬ್ಬರು ಸಿಕ್ಕಿದ್ದು ಕೂಡ ನಮಗೆ ಬಹಳ ಸಂತೋಷ ಆಗಿದೆ. ಈಗಾಗಲೇ ನಾವು ಮೊದಲೇ ಬಂದು ಅವರಲ್ಲಿ ವಿನಂತಿ ಮಾಡಿಕೊಂಡು ಹೋಗಿದ್ದೇವೆ. ಇವತ್ತು ಸೆಲ್ವಮಣಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೀವಿ. ಹಾಗೆ ನಮ್ಮ DDPಗಳು ಮನೆಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ಎಲ್ಲ ಚಟುವಟಿಕೆಗಳು ಬಹಳ ಕ್ರಿಯಾಶೀಲವಾಗಿ ನಡೀಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು 94 ಸೆಂಟರ್ಗಳಲ್ಲಿ 4 ಮಕ್ಕಳ ಅಧ್ಯಾಪಕರಂತೆ ಸುಮಾರು 288 ಮಂದಿ ಇವತ್ತು ಸರ್ವಿಸ್ ಮಾಡಲಿಕ್ಕೆ ಹೊರಟಿದ್ದೇವೆ ಸರ್. ಎಲ್ಲರೂ ಡ್ರೆಸ್ಸಲ್ಲೇ ಹಾಕ್ಕೊಂಡು ನಾವು ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡೋದಾಗಿರ್ಬೋದು, ಮಾಸ್ಕ್ ಕೊಡೋದಾಗಿರ್ಬೋದು, ಸ್ಯಾನಿಟೈಸರ್ ಕೊಡೋದಾಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ನ ಬಗ್ಗೆ ಹೇಳುವುದರ ಬಗ್ಗೆ ಆಗಿರ್ಬೋದು ನಮ್ಮ ಸ್ಕೌಟ್ ಗೈಡ್ಸ್ನವರು ಮಾಡಲಿಕ್ಕಿದ್ದಾರೆ. ಅದರ ಎಲ್ಲ ಮುಂದಾಳು ತೋರಿಸಿಕೊಂಡು ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ಡಾಕ್ಟರ್ ಎನ್.ಜಿ. ಮೋಹನ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಎನ್.ಜಿ. ಮೋಹನ್ ಅವರು ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬೇಕು. ಹಾಗೆ ನಮ್ಮ ರಾಮಶೇಷ ಶೆಟ್ಟಿ ಅವರು ನಮ್ಮ ಸ್ಕೌಟ್ ಆಯುಕ್ತರು, ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲರ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿಗಳಿದ್ದೀರಿ, ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಜಿಲ್ಲಾ ಭರತ್ ಅವರು, ಜಿಲ್ಲಾ ಸಂಘಟಕರು ಭರತ್ ಅವರು ಇದ್ದಾರೆ. ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸ್ತೇನೆ. ಉದಯವಾಣಿ ರಿಪೋರ್ಟರ್ ನಮ್ಮ ಆತ್ಮೀಯ ಮೇಡಮ್ ಅವರಿದ್ದಾರೆ, ನಮ್ಮ ಹೊಸದಿಗಂತ ವರದಿಗ ರಿಪೋರ್ಟರ್ ಕೂಡ ಇದ್ದಾರೆ. ಹಾಗೆ ನಮ್ಮ ಹೊಸಕೊರಲ್ನ ಮಿತ್ರ ಆಸಿಫ್. ನಾವು ವಿನಂತಿ ಮಾಡ್ತೇವೆ, ಅವರು ಹೇಳುವಾಗ ನಾವು ಹೇಳಬೇಕು ಅವರಿಗೆ ಕೂಲಾಗಿ, ಸರಿ ನಿಮ್ಮ ಸೆಂಟರ್ ಯಾವ ಸೆಂಟ್ರಿಗೆ ನಿಮಗೆ ಸ್ಕೌಟ್ ಗೈಡ್ ನಾವು ಚೇಂಜ್ ಆಗಿದ್ದಾರೆ, ಅದಕ್ಕೆ ಮೇಲ್ವಿಚಾರಕ ಕಡಿಮೆ ಇದ್ದಾರೆ, ನಾವು ಕೊಡ್ತೇವೆ ಅಂತ ಹೇಳುವ ಹತ್ತಿರದ ಪ್ರೈಮರಿ ಅನುದಾನಿತ ಅಥವಾ ಸರ್ಕಾರಿ ಶಾಲೆಗಳು TSನವರು ಇದ್ದಾರೆ. 5,000 ಚಿಲ್ಲರೆ ಸರ್ಕಾರಿ ಮತ್ತು ಅನುದಾನ ಶಾಲಾ ಶಿಕ್ಷಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಈಗ ಕೆಲಸ ಮಾಡೋದು 2,000 ಚಿಲ್ಲರೆ ಮಾತ್ರ. 2,500 ಮಂದಿ ಟೀಚರ್ಸ್ನವರು ಫ್ರೀ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಹಾಗಾಗಿ ಇಲ್ಲ ಅಂತ ಹೇಳುವಂಥದ್ದು ಬರೀ ಸುಳ್ಳು. ಪ್ರೈಮರಿ ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ಗಳು
ಇದ್ದಾರೆ. ಎಲ್ಲಾದ್ರೂ SLC ಮೇಲ್ವಿಚಾರಕರಾಗಿ ನಾವು ಸ್ಕೌಟ್ ಗೈಡ್ನವರು ಹೋಗಿದ್ರೆ ಆ ಸೆಂಟರ್ಗೆ ಅಂಥ ಟೀಚರ್ಸ್ಗಳನ್ನು ನಾವು ಎಕ್ಕಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಅದೊಂದು ಬಹಳ ವಿಶೇಷವಾಗಿ. ಮತ್ತೊಂದು ಜಯಂತಿ ಮೇಡಮ್ ಈಗಾಗಲೇ ಗೊತ್ತುಂಟು, ಮೊನ್ನೆ ಯುಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ನಾನು ಕೂಡ ಇದ್ದೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸ್ಯಾನಿಟೈಸರ್ ರೂಮ್ಗಳಿಗೆಲ್ಲ ಹಾಕಬೇಕು, ಸೆಂಟರ್ಗಳಿಗೆಲ್ಲ ಹಾಕಬೇಕು ಅಂತ ಬಂತು. ಅದನ್ನು ಯಾರು ಮಾಡೋದು ಅಂತ ಪ್ರಶ್ನೆ ಬಂತು. ಸ್ಕೌಟ್ ನಮಗೆ ಮಾಡಲಿಕ್ಕೆ ಆಗ್ತದಾ? ಅದು ಜಯಂತಿ ಮೇಡಮ್ ಒಳ್ಳೆ ರೀತಿಯಲ್ಲಿ ಒಂದು ಸಲಹೆಗಳನ್ನು ನಮ್ಮ ಶಾಸಕರಿಗೆ ಕೊಟ್ಟು ಏನಂದ್ರೆ ಆರೋಗ್ಯ ಇಲಾಖೆಯವರೇ ಬರೆದು ಇಡೀ ರೂಮಿಗೆ ಸೆಂಟ್ರಿಗೆಲ್ಲ ಸ್ಯಾನಿಟೈಸರ್ ಮಾಡಬೇಕು. ಅದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್, ಅದನ್ನು ಮಾಡಬೇಕು. ಮತ್ತೆ ವೈದ್ಯಾಧಿಕಾರಿಗಳನ್ನ ಸೆಂಟರ್ಗಳಿಗೆ ಇಬ್ಬರಿಬ್ಬರನ್ನು ಕಳಿಸ್ಬೇಕು. ಪೊಲೀಸ್ನವರನ್ನ ಇಬ್ಬರಿಬ್ಬರನ್ನು ಕಳಿಸ್ಬೇಕು, ಇಬ್ಬರಿಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಕಳಿಸ್ಬೇಕು. ಯಾಕಂದ್ರೆ ಅಲ್ಲಿ ಮಕ್ಕಳು ಬರುವಾಗ ಅವರಾದ ನಿಯಂತ್ರಣ ಸ್ವಲ್ಪ ಧೈರ್ಯದಲ್ಲಿ ನಿಧಾನವಾಗಿ ಬರ್ತಾರೆ. ಅದರಲ್ಲಿ ಒಟ್ಟಿಗೆ ಓಡಿಕೊಂಡು ಬರುವಾಗ ಅಲ್ಲಿ ನಾವು ಸಾಮಾಜಿಕ ಅಂತರಕ್ಕೆ ತೊಂದರೆ ಆಗ್ತದೆ ಅನ್ನೋ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ನಾವು ಸಂಬಂಧಪಟ್ಟ ಮೇಲ್ವಿಚಾರಕರ ಅಧೀಕ್ಷಕರ ಹತ್ರ ನಾವು ಮಾತಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಸೆಂಟರ್ಗಳನ್ನ ಎಷ್ಟು ಒಳ್ಳೆ ಕ್ರಿಯಾಶೀಲರು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಾಗಿದೆ. ಈಗ ಎಲ್ಲ ತಾಲೂಕುಗಳಿಗೆ ಎಷ್ಟೆಷ್ಟು ಬಾರಿ ವಿಸಿಟ್ ಕೊಟ್ಟರು ಅಂತ ಹೇಳಿದ್ರೆ ಎಲ್ಲರಿಗೂ ಮರೆಯಲಿಕ್ಕೆ ಅಸಾಧ್ಯ. ಅಂತ ಒಂದು ಒಳ್ಳೆಯ ಕ್ರಿಯಾಶೀಲತೆಯೊಂದಿಗೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಬಂದಿರುವವರು DDP ಅವರು. ಫಸ್ಟಿಗೆ ಹೇಳಿದ್ರು ಮಾಸ್ಕ್ ಆಗಬೇಕಪ್ಪ, ಕಮ್ಮಿಯಲ್ಲೇ ಆಗಬೇಕು, ಒಳ್ಳೆ ಮಾಸ್ಕ್ ಕೊಡಬೇಕು ಅಂತ ಹೇಳಿ. ಮತ್ತೆ ಹೇಳಿದ್ರು ಅಲ್ಲ ಫ್ರೀಯಾಗಿ ಕೊಡಬೇಕಂತ, ಸಂಘ ಸಂಸ್ಥೆಯಿಂದ ಕೊಡಬೇಕು ಅಂತ 2-3 ಬಾರಿ ಬರುವಾಗಲೂ ಅದು ವಿನಂತಿ ಮಾಡಿದ್ರು. ಹಾಗೆ ಒಂದು ಒಳ್ಳೆಯ ಮೋಟಿವೇಶನ್ ನಮಗೆಲ್ಲ ಸರ್ ನಮ್ಮ DDP ಅವರು. ಭರತ್ ಪ್ರಾಸ್ತಾವಿಕ ಭಾಷಣ ಮಾಡ್ತಾರೆ. ಸ್ಕೌಟ್ ಅಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ಈಗಾಗಲೇ ಹಲವಾರು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಂಡಿದೆ. ಕೋವಿಡ್-19ನ ಈ ಒಂದು ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ತೊಡಕುಗಳು ಉಂಟಾಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾಗಿರುವಂಥ ಶ್ರೀಯುತ PGR ಸಿಂಧ್ಯಾ ಸರ್ ಅವರ ಒಂದು ನೇತೃತ್ವದಲ್ಲಿ ಕಳೆದ 3 ತಿಂಗಳಿಂದ ಸ್ಕೌಟ್ ಗೈಡ್ ಚಟುವಟಿಕೆ ಯಾವುದು ಕೂಡ ನಿಲ್ಲಬಾರದು, ಸತತವಾಗಿ ಅದರಲ್ಲಿ ತೊಡಗಿಕೊಳ್ಬೇಕು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆಯ ಮುಖಾಂತರ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ SLC ಎಕ್ಸಾಮ್ ಅಂತೇಳಿ ಒಂದು ಆಗಬೇಕಾದ ಸಂದರ್ಭದಲ್ಲಿ ಆಗದ ಕಾರಣ ಆ SLC ಎಕ್ಸಾಮ್ ಈ ಸಲ ಇದೇ ತಿಂಗಳ 25ರಿಂದ 4ರ ತನಕ ನಡೀತಿದೆ. ಈ ಸಂದರ್ಭದಲ್ಲಿ ನಾವು ಸ್ಕೌಟ್ ಗೈಡ್ ಸಂಸ್ಥೆಯಿಂದ ಏನಾದರೂ ಇಲಾಖೆಗೆ ಕೊಡಬೇಕು, ಶಿಕ್ಷಣ ಇಲಾಖೆ ಕೊಡಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ರಾಜ್ಯ ಮುಖ್ಯ ಆಯುಕ್ತರು ಪ್ರತಿ ಜಿಲ್ಲೆಗೆ ಮಾಸ್ಕನ್ನು ವಿತರಣೆ ಮಾಡಬೇಕು, ಉಚಿತವಾಗಿ ಮಕ್ಕಳಿಗೆ ಮಾಸ್ಕ್ ಕೊಡಬೇಕಂತೇಳಿ. ಈ ಸಂದರ್ಭದಲ್ಲಿ SLC ಎಕ್ಸಾಮ್ ಬರೆಯುವಂತಹ 30,556 ಮಕ್ಕಳಿದ್ದಾರೆ. ಒಟ್ಟು 31,000 ಮಾಸ್ಕನ್ನು ನಾವು ಕೊಡ್ತೇವೆ ಅಂತೇಳಿ ಶ್ರೀಯುತ ಮಲ್ಲೇಸ್ವಾಮಿ ಸರ್ ಅವರ ಹತ್ರ ನಾವು ಕೇಳಿಕೊಂಡಾಗ ಸರ್ ಅವರು ಒಪ್ಪಿಕೊಂಡು ಜಿಲ್ಲಾ ಸಂಸ್ಥೆಯಿಂದ ಹಾಗೂ ಸ್ಥಳೀಯ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಾವೆಲ್ಲರೂ ಈ ಮಾಸ್ಕನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಒಟ್ಟು 31,000 ಮಾಸ್ಕ್ ಕೊಡ್ತಿದ್ದೇವೆ ಸರ್. ಇಡೀ ಕರ್ನಾಟಕದಲ್ಲಿ ಒಟ್ಟು 8.5 ಲಕ್ಷ ಮಾಸ್ಕನ್ನು ನಾವು SLC ಎಕ್ಸಾಮ್ಗೆ ನಮ್ಮ ಪ್ರತಿ ಜಿಲ್ಲೆಯವರು ಕೊಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಸಂತೋಷ. ಶ್ರೀಮತಿ ಜಯವಂತಿ ಸೋನ್ಸ್ ಸ್ವರ್ಣ ಸಂದಾಯರು. ತುಂಬ ಬ್ಯುಸಿ ಶೆಡ್ಯೂಲ್ ನಡುವೆ ಸಹ ಸರ್ ತಮ್ಮ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸೆಲ್ವಮಣಿ ಸರ್, ತಮಗೆ ಎಲ್ಲ ಸ್ಕೌಟ್ ಗೈಡ್ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ, ಜಿಲ್ಲಾ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ವಂದನೆಗಳು ಸರ್. ನಮ್ಮ ಚುಕ್ಕಾಣಿ ಇಟ್ಕೊಂಡು ನಮ್ಮನ್ನು ಮುನ್ನಡೆಸುತ್ತಿರುವಂತಹ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಗಿರುವಂತಹ ಶ್ರೀಮಾನ್ ಮಲ್ಲೇಸ್ವಾಮಿ ಸರ್, ತಮಗೂ ಪ್ರೀತಿಪೂರ್ವಕವಾದ ವಂದನೆಗಳು ಎಲ್ಲರ ಪರವಾಗಿ ಸರ್. ತಾವು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ, ನಿಮಗೆ ನಾವು ಬೆನ್ನೆಲುಬಾಗಿ ಖಂಡಿತ ಇದ್ದೇವೆ ಸರ್. ನಿಮಗೆ ಪ್ರೀತಿಪೂರ್ವಕವಾದ ವಂದನೆಗಳು. ನಮ್ಮ ಜಿಲ್ಲಾ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂಥ ನಮ್ಮ ಪ್ರೀತಿಯ ಡಾಕ್ಟರ್ NG ಮೋಹನ್ ಸರ್, ತಮಗೆ ಜಿಲ್ಲಾ ಮುಖ್ಯ ಆಯುಕ್ತರು, ತಮಗೆ ಪ್ರೀತಿಪೂರ್ವಕವಾದ ವಂದನೆಗಳು. ಜಿಲ್ಲಾ ಸ್ಕೌಟ್ ಆಯುಕ್ತರಾಗಿರುವಂಥ ರಾಮಶೇಷ್ ಶೆಟ್ಟಿ ಸರ್, ತಮಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಈ ಮಾಸ್ಕ್ ಕೊಡಬೇಕು ಅಥವಾ ಇದಕ್ಕೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ಒಂದು ನಮ್ಮ DO ಆಗಿರುವಂಥ ಭರತ್ ಮತ್ತು ನಮ್ಮ ನೋಡಲ್ ಆಗಿರುವಂಥ ತ್ಯಾಗಂ ಸರ್, ಹಾಗೂ ನಮ್ಮೆಲ್ಲರ ಜೊತೆ ಇರುವಂಥ ಕೈ ಜೋಡಿಸಿರುವಂಥ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ವಂದನೆ.